ಕ್ರಿಯೇಟಿವ್ ಫಿಲ್ಮ್ಸ್ ಮಂಗಳೂರು ನಿರ್ಮಾಣದಲ್ಲೇ ಅಭಿಷೇಕ್ ರಾವ್ ನಿರ್ದೇಶನದ ಬಹುನಿರೀಕ್ಷಿತ ತುಳು ಚಲನಚಿತ್ರ ದಿಲ್ ರಂಗ್ ಟು ಈಗಾಗಲೇ ತೆರೆಗೆ ಬರಲು ಸಜ್ಜಾಗಿದೆ. ಇದರ ಪೋಸ್ಟರ್ ಬಿಡುಗಡೆ ಸಮಾರಂಭವು ದುಬೈಯಲ್ಲಿ ನಡೆಯಿತು. ದುಬೈಯ ಕಲಾಪೋಷಕ ಚಿತ್ರ ನಿರ್ಮಾಪಕರಾದ ಹರೀಶ್ ಶೇರಿಗಾರ್ ಅವರು ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು ದಿಲ್ ರಂಗ್ ತುಳು ಸಿನಿಮಾಗೆ ಶುಭ ಹಾರೈಸಿದರು. ಇನ್ನೊಂದು ಸ್ಪೆಷಲ್ ದಿನ ನಮ್ಮ ಕಾರ್ಕಳದ ನಿತಿನ್ ಎಸ್ ದೇವಾಡಿಗ ಆ್ಯಕ್ಟ್ ಮಲ್ತಿನಂಚಿನ ಮ್ಯೂಸಿಕಲ್ ಮೂವಿ ತುಳು ಮ್ಯೂಸಿಕಲ್ ಮೂವಿ ನವಂಬರ್ 6ಗೆ ಟೌನ್ ಹಾಲ್ ರಿಲೀಸ್ ಆಗುന്നുണ്ട്. ನಿತಿನ್ ದುಬೈ ಬೇಲೆ ಮಲ್ತಂದಿದ್ದಾರೆ. ಸೊ ಐ ಗಾಟ್ ಆಪರ್ಚುನಿಟಿ ಟು ರಿಲೀಸ್ ಇಸ್ ಪೋಸ್ಟರ್. ಒಂದು ನಿತಿನ್ನ ಪೋಸ್ಟರ್ ನಿತಿನ್ ಸೆಕೆಂಡ್ ಹೀರೋ ಅದು ಆ್ಯಕ್ಟ್ ಮಲ್ತಂದಿದ್ದಾರೆ. ನಾನು ಈ ಸಿನಿಮಾಗೂ ವಿಶ್ ಮಲ್ತಂದಿಲ್ಲ. ಅಂಚನೆ ನಿಖುಲ್ಲ 6 ನವಂಬರ್ ಟೌನ್ ಹಾಲ್ ಬರ್ತದ್ದು ಈ ಮ್ಯೂಸಿಕಲ್ ಮೂವಿನ ತುಳು ಮೂವಿಗೆ ಸಪೋರ್ಟ್ ಮಲ್ಪಲೆ. ಯಾನ ಇಂಚಪ್ಪ ತುಳು ಮೂವಿ ರಿಲೀಸ್ ಮಾಡ್ತಿತ್ತೆ ಇಂಗ್ಲೀಷ್ ಸಿನಿಮಾ ಇದು ಕನ್ನಡ ಮೂವಿ ಸಿನಿಮಾ ಮಾಡ್ತಿತ್ತೆ. ಇತ್ತೆ ಜವನೇರ್ಪುರ ಮಸ್ತ್ ಆ್ಯಕ್ಟಿವ್ ಮಲ್ತದ್ದು ಈ ತುಳು ಸಿನಿಮಾ ಕಿರುಚಿತ್ರ ಮಲ್ತಂದಿಲ್ಲ. ತುಳು ಭಾಷೆಗೆ ಸಪೋರ್ಟ್ ಮಲ್ತದ್ದು ನಮ್ಮ ತುಳು ಸಿನಿಮಾನ ಗೆಂದವಡು. ಅಂಚನೆ ಒಂದು ದಿಲ್ ರಂಗ್ ಟು 4 ಭಾಷೆಡ್ ರಿಲೀಸ್ ಆದೊಂದಿಗೆ ತುಳು ಅಂಥದ್ದು ಕನ್ನಡ ತಮಿಳ್ ತೆಲುಗು ಬೊಕ್ಕ ಮಲಯಾಳಂ. ಸೊ ನಿಖಿಲ್ನ ಸಪೋರ್ಟ್ ಬೋರ್ಡು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ದುಬೈಯಲ್ಲಿ ಉದ್ಯೋಗದಲ್ಲಿರುವ ನಿತಿನ್ ಎಸ್ ದೇವಾಡಿಗ ಅಭಿನಯದ ದಿಲ್ ರಂಗ್ ತುಳು ಸಿನಿಮಾ ನವೆಂಬರ್ 6ರಂದು ಮಂಗಳೂರಿನ ಪುರಭವನದಲ್ಲಿ ಬಿಡುಗಡೆಯಾಗಲಿದೆ. ಇದೊಂದು ಮ್ಯೂಸಿಕಲ್ ಮೂವಿಯಾಗಿದ್ದು ಎಲ್ಲರಲ್ಲೂ ನಿರೀಕ್ಷೆಯನ್ನ ಮೂಡಿಸಿದೆ. ಇನ್ನು ಮುಖ್ಯ ಪಾತ್ರದಲ್ಲಿ ಸಮತಾ ಅಮೀನ್, ವಿಜಿತಾ ಕೋಟ್ಯಾನ್ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಶ್ರೀಧರ್ ಕರ್ಕೀರ್ ಅವರು ಸಂಗೀತವನ್ನ ನೀಡಿದ್ದು, ವಂದನಾ ಎಸ್ ಅವರ ಸುಮಧುರ ಕಂಠದಿಂದ ಚಿತ್ರದ ಹಾಡು ಮೂಡಿಬಂದಿದೆ. ಸಿನಿಮಾಟೋಗ್ರಫಿಯನ್ನ ರಚಿನ್ ಶೆಟ್ಟಿ ಅವರು ನಿರ್ವಹಿಸಿದ್ದಾರೆ. ಕ್ರಿಯೇಟಿವ್ ಫಿಲ್ಮ್ ನಿರ್ಮಾಣದಲ್ಲಿ ಚಿತ್ರ ತಯಾರಾಗಿದ್ದು ನವೆಂಬರ್ 6ರಂದು ತುಳು ಸಿನಿಮಾ ರಿಲೀಸ್ ಆಗಲಿದೆ. ರಮೇಶ್ ಆರ್ ಸುವರ್ಣ, ಪ್ರಶಾಂತ್ ನಾಯರ್, ವಿ4 ನ್ಯೂಸ್, UAE.